ಮೂರು ಪ್ರಶ್ನೆಗಳು ಒಂದೇ ಆಗಿದೆ. ಮಧ್ಯಪ್ರದೇಶದ ಬಾಲಾಘಾಟ್ ಭಾರತದ ತಾಮ್ರದ ನಗರ ಎಂದು ಕರೆಯಲ್ಪಡುತ್ತದೆ. ಬಾಲಾಘಾಟ್ ಜಿಲ್ಲೆಯಾಗಿದ್ದು ಇಲ್ಲಿನ ಮಲಂಜ್ಖಂಡ್ ತಾಮ್ರದ ಯೋಜನೆಯ ಗಣಿಯು ದೇಶದ ಅತಿದೊಡ್ಡ ತಾಮ್ರದ ಗಣಿಯಾಗಿದೆ. ಭಾರತದ ಬಹುತೇಕ ತಾಮ್ರ ಇಲ್ಲಿ ಉತ್ಪಾದನೆಯಾಗ್ತದೆ. ಮ್ಯಾಂಗನೀಸ್ ಅದಿರಿಗೂ ಈ ಜಿಲ್ಲೆ ಮತ್ತು ಗಣಿ ಪ್ರಸಿದ್ಧ. ಭಾರತದ 80% ಮ್ಯಾಂಗನೀಸ್ ಇಲ್ಲಿ ತೆಗೆಯಲಾಗ್ತದೆ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಅತಿದೊಡ್ಡ ದೇಶವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳ ಗಣಿಯೂ ಆಗಿದೆ. ತಾಮ್ರ ಕೂಡ ಅವುಗಳಲ್ಲಿ ಒಂದು. ತಾಮ್ರವನ್ನ ನಾಣ್ಯ, ಪಾತ್ರೆ, ತಂತಿ, ಯಂತ್ರ ತಯಾರಿಕೆ ಮೊದಲಾದವುಗಳಲ್ಲಿ ಬಳಸುತ್ತಾರೆ. ಭಾರತದ ಜಿಲ್ಲೆಗಳ ಸಂಖ್ಯೆ ಬದಲಾಗುತ್ತಾ ಸಾಗಿದೆ. ಬಾಲಾಘಾಟ್ ಜಿಲ್ಲೆ ಸೇರಿ 780ರಿಂದ 806 ಎಂದು ಹೇಳುವುದೇ ಈಗಿನ ಕ್ರಮವಾಗಿದೆ. Pull up the flicks and I take it on gear. Pull up the hands and I feel more beer. I dig a don. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.